ವಳಿಚಿಲ್ನಲ್ಲಿರುವ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆರಂಭಿಸಿರುವ 2ನೇ ಇ-ಲರ್ನ್ ಸ್ಟುಡಿಯೋಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಚಾಲನೆ ನೀಡಿದರು. ಪಿಯುಸಿ ಹಾಗೂ ನೀಟ್, ಸಿಇಟಿ, ಜೆಇಇ, ಕೆವಿಪಿವೈ ಮುಂತಾದ ಪರೀಕ್ಷೆಗಳಿಗೆ ದೇಶ ವಿದೇಶದ ವಿದ್ಯಾರ್ಥಿಗಳನ್ನು ಯಶಸ್ವಿಯಾಗಿ ಸಿದ್ಧಪಡಿಸಿ ಅಭೂತಪೂರ್ವ ಸಾಧನೆಯನ್ನು ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಮಾಡಿದೆ. ಇದೀಗ ಕೋವಿಡ್-19 ವೈರಸ್ನಿಂದಾಗಿ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಇ-ಲರ್ನ್ ವ್ಯವಸ್ಥೆಯನ್ನು ಆರಂಭಿಸಿದೆ. ಎಕ್ಸ್ಪರ್ಟ್ ಎಂಬ ಹೆಸರೇ ಸೂಚಿಸುವಂತೆ ಅಲ್ಲಿ ಎಲ್ಲವೂ ಪರಿಪಕ್ವವಾಗಿರುತ್ತದೆ. ಪರಿಪಕ್ವಕ್ಕೆ ನೀಡುವ ಒತ್ತು, ಅದಕ್ಕೆ ನೀಡುವ ಆದ್ಯತೆಯು ಇದೀಗ 2ನೇ ಸ್ಟುಡಿಯೋವನ್ನು ಆರಂಭಿಸುವ ಮೂಲಕ ಎಕ್ಸ್ಪರ್ಟ್ ಸಂಸ್ಥೆಯು ಸಮಾಜಕ್ಕೆ ಮತ್ತೊಂದು ಸಾಬೀತುಪಡಿಸಿದೆ ಎಂದು ಶ್ರೀನಿವಾಸ್ ನಾಯ್ಕ್ ಹೇಳಿದರು. ಎಕ್ಸ್ಪರ್ಟ್ ಕ್ಯಾಂಪಸ್ನಲ್ಲಿ ಉದ್ಘಾಟನೆಯಾಗಿದೆ. ನಾವು ಈಗಾಗಲೇ ನೋಡ್ತೇವೆ, ಕೊರೋನಾ ಮಹಾಮಾರಿಯಿಂದಾಗಿ ಇವತ್ತು ಎಲ್ಲ ವಿದ್ಯಾ ಕ್ಷೇತ್ರದಲ್ಲಿ ಸಾಕಷ್ಟು ಆತಂಕ ಮತ್ತು ಗೊಂದಲ. ಯಾವ ರೀತಿ ತರಗತಿಗಳನ್ನು ಮಾಡಬೇಕು, ಯಾವಾಗ ತರಗತಿಗಳು ಆರಂಭ ಆಗ್ತದೆ ಎಂಬ ಒಂದು ಆತಂಕ ಇವತ್ತು ಹೆತ್ತವರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಇರುವಾಗ ಕೇಂದ್ರ ಸರ್ಕಾರ ಇ ಲರ್ನಿಂಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಿದೆ, ಆನ್ಲೈನ್ ಕ್ಲಾಸ್ಗಳಿಗೆ ಒತ್ತನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಇವತ್ತು ದೇಶ ವಿದೇಶಗಳಲ್ಲಿ ಇವತ್ತು ಎಜುಕೇಶನ್ಗೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸುವ ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆ ಹೊಸ ಇ ಲರ್ನಿಂಗ್ ಸ್ಟುಡಿಯೋವನ್ನು ಉದ್ಘಾಟನೆ ಮಾಡಿರುವುದು ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಇನ್ನಷ್ಟು ಕಲಿಕೆಗೆ ಹೆಚ್ಚಿನ ಉಪಯುಕ್ತ ಆಗಲಿಕ್ಕಿದೆ. ಅದಕ್ಕಾಗಿ ನಾನು ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆಗಳನ್ನು ಅಭಿನಂದನೆ ಮಾಡ್ತಾ ಇದ್ದೇನೆ. ಎಕ್ಸ್ಪರ್ಟ್ ಎಂಜಿಫ್ರೆಂಡ್ ಪ್ರೈವೇಟ್ ಲಿಮಿಟೆಡ್ನ ತಾಂತ್ರಿಕ ವಿಭಾಗದ ಅಧ್ಯಕ್ಷ ಅಂಕುಶ್ ಎಸ್ ನಾಯಕ್, ಎಕ್ಸ್ಪರ್ಟ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಉಸ್ತಾದ್ ರಫೀಕ್ ಖಾನ್, ಉಳಚಿಲ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆಎನ್ ವಿಜಯನ್, ಕುಡಿಯಲ್ಬೈಲ್ ಕಾಲೇಜ್ ಪ್ರಾಂಶುಪಾಲರಾದ ಡಾ ರಾಮಚಂದ್ರ ಭಟ್ ಮುಂತಾದವರು ಉಪಸ್ಥಿತರಿದ್ದರು.